ಭಾರತ್ ಬ್ಯಾಂಕ್ ಕುಡ್ಲಡು ಎಡ್ಡೆ ಕಾರ್ಯ ಮಲ್ತದುಂಡು ದಕ್ಷಿಣ ಕನ್ನಡ ಜಿಲ್ಲೆಡು 40 ಶಾಖೆಲು ಅದು ಬಿರುವೇರೆ ಸಮಾಜದ ಕೀರ್ತಿಗೆ ಕಾರಣ ಆವಡಂದು ಡಾಕ್ಟರ್ ಕೆವಿ ದೇವಾಡಿಗೇರು ಪಂತೀರು ಕುಡ್ಲ ಕಾರ್ನಾಡ್ ಸದಾಶಿವರಾವ್ ಮಾರ್ಗದ ಭಾರತ್ ಬ್ಯಾಂಕ್ 40ನೇ ವರ್ಷಾಚರಣೆ ಉದೀಪನ ಮಲ್ತದು ಆರು ಪಾತಿರೀರು ಮಹಾರಾಷ್ಟ್ರಡು ತಾಪನೆ ಅದು ದೇಶದೊರ್ಮೆಡೆ ಶಾಖೆಲೆನು ಹೊಂದುದುಪನ ಭಾರತ್ ಬ್ಯಾಂಕ್ 40 ವರ್ಷ ಆಯ್ನ ಪೊರ್ತುಡು ಅಂಗರೆ ಕುಡ್ಲ ಕಾರ್ನಾಡ್ ಸದಾಶಿವರಾವ್ ಮಾರ್ಗದ ಕ್ಲಾಸಿಕ್ ಆರ್ಕೇಡ್ ಕಟ್ಟೋನಡು ಇಪ್ಪನ ಭಾರತ್ ಬ್ಯಾಂಕ್ ಶಾಖೆಡು 40ನೇ ವರ್ಷಾಚರಣೆ ನಡೆಯುತ್ತದೆ. ಕುಡ್ಲದ ಪುದರ್ಪೊಯಿ ವೈದ್ಯರು ಡಾಕ್ಟರ್ ಕೆವಿ ದೇವಾಡಿಗೇರು ಕೇಕ್ ಕತ್ತಿರ್ತದೆ ಕಾರ್ಯಕ್ರಮ ಉದೀಪನ ಮಲ್ತೇರು ಡಾಕ್ಟರ್ ಕೆವಿ ದೇವಾಡಿಗೇರು ಪಾತಿರ್ದು ಭಾರತ್ ಬ್ಯಾಂಕ್ ಕುಡ್ಲಡು ಎಡ್ಡೆ ರೀತಿದ ಕಾರ್ಯ ಮಲ್ತದುಂಡು ದಕ್ಷಿಣ ಕನ್ನಡ ಜಿಲ್ಲೆಡು 40 ಶಾಖೆಲು ಅದು ಬಿರುವೇರೆ ಸಮಾಜದ ಕೀರ್ತಿಗೆ ಕಾರಣ ಆವಡಂದು ಎಡ್ಡೆ ಪುಬಯಕೇರು ಮುಂಬೈಯಲ್ಲಿ ಆರಂಭವಾಗಿ ಅದು ಶಾಖೆಗಳೆಲ್ಲ ಈಗ ಇಡೀ ದೇಶದ ಎಲ್ಲ ಕಡೆಯಲ್ಲಿ ಈಗ ಶಾಖೆ ತೆರೆಯಲಾಗಿದೆ. ಅದು ಕೂಡ ಮಂಗಳೂರಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಕೆಲಸ ನಡೀತಿದೆ. ನೀವು 40ನೇ ವರ್ಷಕ್ಕೆ ಕಾಲಿಟ್ಟಿದ್ರಿ. ನಿಮ್ಮ ಮುಂದಿನ ಹಾದಿಯು ಸುಗಮವಾಗಲಿ. ಇನ್ನೂ ಅದಕ್ಕೆ ಹೆಚ್ಚು ಬ್ರಾಂಚ್ಗಳನ್ನು ಮಾಡಿಕೊಂಡು ನಮ್ಮ ಸೌತ್ ಕೇಂದ್ರ ಬಿಲ್ಲವ ಸಮಾಜದ ಒಂದು ದೊಡ್ಡ ಕೀರ್ತಿ ತರುವಂಥ ಬ್ಯಾಂಕ್ ಇದಾಗಲಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಾನು ಶುಭಾಶಯ. ನಮ್ಮ ಕುಲದ ನಿರ್ದೇಶಕರೈನ ಹರೀಶ್ ಬಿಕರ್ಕೇರ ಬೊಕ ಲೀಲಾಕ್ಷ ಬಿಕರ್ಕೇರ ಬ್ಯಾಂಕ್ ಮ್ಯಾನೇಜರ್ ಬೊಕ ಬ್ಯಾಂಕ್ ಕರ್ತವ್ಯ ಸರ್ವೇರ್ಲ ಪಾಲ್ದೆ ತೊಂಡೇರು.